ಕಾರು ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿ ಬಿದ್ದಂತಹ ಪರಿಣಾಮ ಮಂಗಳೂರು ಮೂಲದ ಉದಯೋನ್ಮುಖ ನಟ ಸಾವನ್ನಪ್ಪಿರುವಂತದ್ದು. ಉಳಿದ ಪ್ರಯಾಣಿಕರು ಗಾಯಗೊಂಡಂತಹ ಘಟನೆ ಕೇರಳದ ಕೊಟ್ಟಯಂನ ಕರುಣಾಕಚಲದಲ್ಲಿ ನಡೆದಿದೆ. ಮೂಲತಃ ಮುಲ್ಕಿ ತಾಲೂಕಿನ ಅಂಗರಗುಡ್ಡೆ ನಿವಾಸಿ ಪ್ರಸಕ್ತ ಖಾನದ ಚಿರಾಗ್ ಫ್ಲಾಟ್ನಲ್ಲಿ ವಾಸವಿದ್ದ 32 ವರ್ಷದ ಶಾನವಾಜ್ ಯಾನೆ ಶಮೀಂ ಮೃತ ದುರ್ದೈವಿ. ಇವರು ಸೂಪರ್ ಹಿಟ್ ತುಳು ಚಲನಚಿತ್ರ ಜೈ ಚಿತ್ರದಲ್ಲಿಯೂ ಕೂಡ ನಟಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಇವರ ಜೊತೆ ಕಾರಿನಲ್ಲಿದ್ದ ಕಾಟಿಪಳದ ಸಿರಾಜ್, ಕಾನ ನಿವಾಸಿ ಅಶ್ಫಾಕ್, ಸೂರಿಂಜೆ ನಿವಾಸಿ ಶಬೀರ್ ಹಾಗೂ ರಾಜಸ್ಥಾನ ಮೂಲದ ವ್ಯಕ್ತಿಯೊಬ್ಬರು ಗಾಯಗೊಂಡಿದ್ದಾರೆ. ಗಾಯಾಳುಗಳ ಪೈಕಿ ಸಿರಾಜ್ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಬಂದಿದೆ. ಕರುಣಾಕಚಲದಿಂದ ಕೊಟ್ಟಯಂಗೆ ಬರ್ತಾ ಇದ್ದ ಕಾರು 20 ಅಡಿ ಆಳದ ಕಂದಕಕ್ಕೆ ಉರುಳಿ ಬಿದ್ದಿದೆ. ಕಾರಿನಲ್ಲಿ 5 ಜನರಿದ್ರು ಎಂದು ತಿಳಿದು ಬಂದಿದೆ. ಕಾರಿನಡಿಯಲ್ಲಿ ಸಿಲುಕಿಕೊಂಡಿದ್ದ ವ್ಯಕ್ತಿಯನ್ನ ಹೊರತೆಗೆಯಲು ಸುಮಾರು 20 ನಿಮಿಷಗಳು ಬೇಕಾಯಿತು ಎಂದು ರಕ್ಷಣಾ ಕಾರ್ಯಾಚರಣೆ ನಡೆಸಿದ ಸ್ಥಳೀಯರು ತಿಳಿಸಿದ್ದಾರೆ.